ಕುಂಬಾಸಿ ಆನೆಗುಡ್ಡೆ ಮಹಾಗಣಪತಿಗೆ 21,000 ತೆಂಗಿನಕಾಯಿಯನ್ನು ಸಮರ್ಪಿಸಲಾಗಿದೆ. ಆನೆಗುಡ್ಡೆ ಶ್ರೀ ವಿನಾಯಕ ದೇವಳದಲ್ಲಿ 21,000 ತೆಂಗಿನಕಾಯಿ ಸೇವೆ ನಡೆಯಿತು. ಕುಂದಾಪುರ ತಾಲೂಕಿನಲ್ಲಿರುವ ಆನೆಗುಡ್ಡೆ ವಿನಾಯಕ ದೇವಳ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಈ ದೇವಳದಲ್ಲಿ 3 ಗಣಪತಿ ಸೇವೆ ಭಕ್ತರವರು ಹರಕೆ ರೂಪದಲ್ಲಿ ಸಲ್ಲಿಸಿದ್ದಾರೆ. 21,000 ತೆಂಗಿನಕಾಯಿಯ ನೈವೇದ್ಯ ಗಣಪತಿಗೆ ಅರ್ಪಣೆಯಾಗಿದೆ. ಪೂಜೆ ಬಳಿಕ ಪ್ರಸಾದ ರೂಪದಲ್ಲಿ ನೈವೇದ್ಯದ ತೆಂಗಿನಕಾಯಿಯನ್ನು ವಿತರಿಸಲಾಯಿತು. ಇನ್ನು ಕಿರುಷಷ್ಠಿಯ ಅಂಗವಾಗಿ ಉಡುಪಿಯ ಮುಚ್ಚಲಕೋಡು ದೇವಸ್ಥಾನದಲ್ಲಿ ಸಹಸ್ರ ಕದಳಿ ಯಾಗ ನಡೆಯಿತು. ಈ ಸಂದರ್ಭದಲ್ಲಿ ಕಿರುಷಷ್ಠಿ ಆಚರಣೆ ಪ್ರಯುಕ್ತ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ಸಂಪನ್ನಗೊಂಡವು.